ಅಪ್ಪಯ್ಯ ನಿನ್ನ ದಿನ ಬೈವಾಗ ನೀನ್ ದೇವ್ರ ಮುಂದೆ ನಿಂತ್ಕೊಂಡು ನನ್ ಮಗನಿಗೆ ದೃಷ್ಟಿ ಬಂದ್ರೆ ನನ್ ಜೀವ ಬೇಕಾದ್ರೂ ಕೊಡ್ತೀನಿ ಅಂದಲ್ಲವಾ. ನಿನ್ ಜೀವ ಬೇಡವಾ, ನಿಂದೊಂದೇ ಒಂದ್ ಕಣ್ ಕೊಡ್ತೀಯಾ? ಓಹೋ, ಕಣ್ಣು ಬಂದ್ಬಿಟ್ರೆ ನೀನೇನ್ ಮಾಡ್ತೀಯ ಬಡ್ಡಿ ಮಗನೇ? ದೊಡ್ಡ ಕಮಿಷನರ್ ಆಗ್ಬಿಡ್ತೀಯನೋ. ನೀನು ಏನೇ ಆಡಿದ್ರು ಸರಿ, ನಿನ್ ಕಣ್ಣು ಕಾಣುತ್ತೆ ಅಂತ ಗೊತ್ತಾದ್ರೆ ಯಾವನು 10 ಪೈಸಾ ಹಾಕಲ್ಲ ಕಣೋ. ಈಗ ತರ್ತಿರೋ ಗಂಜಿಗೂ ಮಣ್ಣು ಬಿದ್ದೋಗ್ತದೆ. ನಾನ್ ಮೈ ಮುರಿದು ಕೂಲಿನಾದ್ರೂ ಮಾಡಿ ಈ ಕುಟುಂಬನ್ ಸಾಕ್ತೀನಪ್ಪಯ್ಯ. ಓಹೋ, ಎಲ್ರು ನಿನ್ ಕೆಲ್ಸ ಇಟ್ಕೊಂಡು ಕಾಯ್ತಾವ್ರೆ. 2 ಕಣ್ಣು ನೆಟ್ಟಿಗಿದ್ದು ಗಟ್ಮುಟ್ಟಾಗಿರೋ ಎಷ್ಟೋ ಜನ ಕೆಲ್ಸ ಇಲ್ದೆ ಬೀದಿ ಬೀದಿ ಅಲಿತಾವ್ರೆ. ನೀನು ಕಣ್ಣು ಬಂದ್ಬಿಟ್ರೆ ಏನ್ ದೊಡ್ಡದಾಗಿ ಸಂಪಾದನೆ ಮಾಡ್ಬಿಡ್ತೀಯ ನೋಡು. ಓಹೋ,